ಮಂಗಳೂರಿನ ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಮಕ್ಕಳ ವಸತಿಯುತ ಶಾಲೆ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಓಣಂ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು. ಕಾರ್ಯಕ್ರಮವನ್ನು ಗಣ್ಯರು ಸಾನ್ನಿಧ್ಯದ ಮಕ್ಕಳೊಂದಿಗೆ ದೀಪ ಪ್ರಜ್ವಲಿಸುವುದರ ಮೂಲಕ ಉದ್ಘಾಟಿಸಿದರು. ಸಾನ್ನಿಧ್ಯದ ಸಿಬ್ಬಂದಿಗಳು ಓಣಂ ನೃತ್ಯದ ಮೂಲಕ ಅತಿಥಿಗಳನ್ನು ಸ್ವಾಗತಿಸಿದರು. ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿಯವರು ಅತಿಥಿಗಳನ್ನು ಸ್ವಾಗತಿಸಿ ಮಾತನಾಡಿ, ಸಾನ್ನಿಧ್ಯದಲ್ಲಿ ಪ್ರತಿಯೊಂದು ಹಬ್ಬವನ್ನು ಆಚರಿಸುವ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಹಬ್ಬಗಳ ಮಹತ್ವವನ್ನು ತಿಳಿಸುವುದಾಗಿದೆ ಎಂದು ಹೇಳಿದರು. ಅದು ರಾಷ್ಟ್ರೀಯ ಹಬ್ಬಗಳಿರಬಹುದು, ಎಲ್ಲ ಧರ್ಮದ ಧಾರ್ಮಿಕ ಹಬ್ಬಗಳಿರ್ಬಹುದು, ಎಲ್ಲವನ್ನು ಕೂಡ ಸಾನ್ನಿಧ್ಯ ಆಚರಣೆ ಮಾಡ್ತದೆ. ಯಾಕೆ? ಅವರ್ ಮೈನ್ ಇಂಟೆನ್ಷನ್ ಇಸ್ ವಾಟ್? ನಮ್ಮ ಮುಖ್ಯ ಉದ್ದೇಶ ಯಾವುದು ಅಂದ್ರೆ ನಮ್ಮ ವಿಶೇಷ ಮಕ್ಕಳಿಗೆ ಈ ಹಬ್ಬಗಳ ಬಗ್ಗೆ ಒಂದು ಕಲ್ಪನೆ, ಪ್ರಾಯೋಗಿಕವಾದ ಪ್ರಾಕ್ಟಿಕಲ್ ನಾಲೆಡ್ಜ್ ಅದನ್ನ ನೀಡಬೇಕೆಂಬುದೇ ನಮ್ಮ ಮುಖ್ಯ ಉದ್ದೇಶ. ಮಾತ್ರ ಅಲ್ಲ, ನಮ್ಮಲ್ಲಿ ಕಾಸರಗೋಡಿನ ಮಕ್ಕಳಿದ್ದಾರೆ, ಕೇರಳದ ಮಕ್ಕಳಿದ್ದಾರೆ, ವಿವಿಧ ಧರ್ಮದ ಮಕ್ಕಳಿದ್ದಾರೆ. ಅವರಿಗೆ ಈ ಹಬ್ಬದ ಒಂದು ಮಹತ್ವ, ನಿನ್ನೆ ದಿವಸ ಎಲ್ಲಿಯಾದ್ರೂ ನೀವು ಬಂದಿದ್ರೆ, ಈ ಹಾಲಲ್ಲಿ ನೋಡಿದ್ರೆ ಅದು ನಿಮ್ಗೆ ಅರ್ಥ ಆಗ್ತಿದೆ. ಅಡ್ರೋ ಫೌಂಡೇಶನ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಚಂದನಾ ಸಿ ನಾಯ್ಕ್ ಅವರು ಮಾತನಾಡಿ, ಸಾನ್ನಿಧ್ಯದ ಮಕ್ಕಳಿಗೆ ಬಲಿ ಚಕ್ರವರ್ತಿಯ ರಾಜನ ಕಥೆಯನ್ನ ಹೇಳಿ ಮಕ್ಕಳಲ್ಲಿ ಸ್ಫೂರ್ತಿ ತುಂಬಿದ್ರು. ಬಲಿ ಚಕ್ರವರ್ತಿ ಕೇವಲ ರಾಜನಾಗಿ ಇರದೆ ಮಹಾದಾನಿಯಾಗಿದ್ದರು. ಅವನ ಆಡಳಿತದಲ್ಲಿ ದೇಶ ಸುಭಿಕ್ಷವಾಗಿತ್ತು. ಮಾತ್ರವಲ್ಲ, ಅದೊಂದು ಸ್ವರ್ಣ ಯುಗವಾಗಿತ್ತು. ಮಹಾವಿಷ್ಣುವಿನ ಅವತಾರದಲ್ಲಿ ಬಲಿ ಚಕ್ರವರ್ತಿ ಪಾತಾಳವನ್ನು ಸೇರಿದ್ದರು. ಪ್ರತಿ ವರ್ಷ ಪ್ರಜೆಗಳ ಕಷ್ಟ ಸುಖವನ್ನು ತಿಳಿಯಲು ಭೂಮಿಗೆ ಬರುತ್ತಾನೆಂಬ ನಂಬಿಕೆಯೂ ಇದೆ. ಅದು ಏನೇ ಇರಲಿ, ಓಣಂ ಹಬ್ಬವು ಎಲ್ಲರೊಂದಿಗೆ ಸೇರಿ ಎಲ್ಲರಿಗಾಗಿ ಸಂತೋಷದಿಂದ ಹಂಚಿಸಿಕೊಳ್ಳುವ ವಿಶೇಷ ಹಬ್ಬ. ಯಾರೆಲ್ಲೂ ಭೇದ ಭಾವ ಇಲ್ಲದೆ ಸಮಾನವಾಗಿ ಈ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ಹಬ್ಬವನ್ನು ವಿಶೇಷವಾದ ಹೂವಿನ ರಂಗೋಲಿಯೊಂದಿಗೆ, ಉಡುಗೆ ಹಾಗೂ ಊಟದೊಂದಿಗೆ ಆಚರಿಸುವ ನಮ್ಮ ದೇಶದ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಸಾನ್ನಿಧ್ಯದ ಮಕ್ಕಳು ವಿಶೇಷವಾದ ಉಡುಗೆಯನ್ನ ತೊಟ್ಟು ಸಂತಸಪಟ್ಟರು. ಈ ಸಂದರ್ಭದಲ್ಲಿ ಸಂತೋಷ್ ಸಿಕ್ವೇರಾ, ಮೊಹಮ್ಮದ್ ಬಶೀರ್, ಎರಿಕ್ ಡಿಸೋಜಾ, ಉಷಾ ಶೆಟ್ಟಿ ಭಾಗವಹಿಸಿದ್ರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.